ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಪ್ರೀತಿಯನ್ನಿಟ್ಟು ಆಲಿಸುತ್ತಿರುವಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳ್ಕೂರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದು, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರು, ಬಾಪ್ತು ವಾರರ ದುಡಿತದಿನೋ ನಿನಗಾಗಿಯುವುದು, ಗುಪ್ತಗಾಮಿನಿಯೋ ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ. ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದು, ಎತ್ತಲಿನ ಗೊಬ್ಬರವು ಎತ್ತಲಿನ ನೀರು, ಭಕ್ತವಾರ ದುಡಿದದಿನೋ ನಿನಗಾಗಿಹುದು, ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ, ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯಲ್ಲಿ ಹುಟ್ಟಿರುವಂತಹ ಮನುಷ್ಯ ತನ್ನ ಬದುಕಿಗಾಗಿ ಹಲವು ರೀತಿಯ ಮಾರ್ಗೋಪಾಯಗಳನ್ನು ಕಂಡುಕೊಂಡಿದ್ದಾನೆ. ಅಲೆದಾಟವನ್ನ ಮಾಡುತ್ತಿದ್ದಂತ ಮನುಷ್ಯ ಆಹಾರಕ್ಕಾಗಿ ಕಾಡು ಮೇಡವನ್ನ ಅಲೆದಾಡುತ್ತಾ ಇದ್ದ. ತನಗಾಗಿ ಒಂದು ವಾಸ ಮಾಡಿಕೊಳ್ಳುವುದಕ್ಕಾಗಿ ಗುಡಿಯನ್ನ ಕಟ್ಟಿಕೊಂಡ. ಆ ಬಳಿಕ ಆಹಾರಕ್ಕಾಗಿ ವ್ಯವಸಾಯವನ್ನ ಮಾಡಿದ. ಹೀಗೆ ಬೇರೆ ಬೇರೆ ಬದಲಾವಣೆಗಳನ್ನ ಆತ ಕಂಡುಕೊಂಡು ಆವಿಷ್ಕಾರವನ್ನ ಮಾಡುತ್ತಾ ತನ್ನ ಬದುಕನ್ನ ಸುಂದರವಾಗಿಸಿಕೊಂಡ. ಅನಾಗರಿಕನಾಗಿದ್ದವ ನಾಗರಿಕನಾಗಿ ಆತ ನಡೆದು ಬಂದ. ಇದು ಆಧುನಿಕತೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಳ್ಳಿಯ ಶಾಲೆಗಳಲ್ಲಿ ಸಿಗುತ್ತಿದ್ದಂತಹ ಒಂದು ಪ್ರಕೃತಿಯೊಂದಿಗೆ ಆಟ, ಆ ಆಟವು ಪಾಠವನ್ನು ಕಲಿಸ್ತಾ ಇತ್ತು, ಅನುಭವವನ್ನ ವಿಸ್ತರಿಸ್ತಾ ಇತ್ತು. ಆ ಮೂಲಕವೇ ಜೀವನದ ಬಹಳಷ್ಟು ಅವಕಾಶಗಳನ್ನದು ಮಾಡಿಕೊಡ್ತಾ ಇದ್ವಿ. ಬಹುತೇಕವಾಗಿ ಎಲ್ಲವೂ ಕೂಡ ಅನುಭವಗಳ ಮೂಲಕವೇ ನಾವು ತಿಳಿದುಕೊಳ್ತಾ ಇದ್ವಿ. ಇಂದು ನಮ್ಮ ಹಳ್ಳಿಗಳು ನಗರವಾಗಿ ಪರಿವರ್ತನೆಗೊಂಡು ಅನುಭವಗಳೆಲ್ಲೋ ಒಂದ್ ಕಡೆ ಕುಂಠಿತವಾಗ್ತಾ ಇದ್ದಾವೆ ಅಂತ ಅನಿಸ್ತದೆ. ಪಠ್ಯ ಕೇಂದ್ರಿತವಾದಂತಹ ಅನುಭವಕ್ಕೆ ಇವತ್ತು ನಾವು ಸೀಮಿತ ಆಗ್ತಾ ಇದ್ದೇವೆ. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧಗಳು ಎಲ್ಲೋ ಒಂದು ಕಡೆ ಸಂಕುಚಿತ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮನುಷ್ಯನು ಈ ಭೂಮಿ ಮೇಲೆ ಋಣದಿಂದ ಮುಕ್ತನಾಗಲು ಸಾಧ್ಯವೇ ಇಲ್ಲ. ಆ ಋಣದ ಬಗ್ಗೆ ತಿಳಿಯುವ ಪ್ರಯತ್ನವನ್ನ ನಾವಿಲ್ಲಿ ಮಾಡಬೇಕಾಗಿದೆ. ರೈತನು ಬೆಳೆದ ಫಸಲಿನ ನಿಮ್ಮೆಲ್ಲರ ಪ್ರಾಣದ ಶಕ್ತಿ, ಅನ್ನದ ಅಗಳು. ಮನುಷ್ಯನು ತನ್ನ ಉದರದ ಹಸಿವನ್ನು ನೀಗಿಸಲು ಮಾಡುವ ಊಟವನ್ನ ಇವತ್ತು ಕಂಡುಕೊಂಡಿದ್ದಾನೆ. ಆದರೆ ಅದು ಎಲ್ಲಿಂದ ಬಂತು? ಅಡುಗೆಯನ್ನು ಮಾಡಲು ಅಕ್ಕಿಯ ಮೂಲ ಭತ್ತ. ಅದು ಎಲ್ಲಿ ಸಿಕ್ಕಿತು? ಆ ಭತ್ತವನ್ನ ಬಳಸಲು ಭತ್ತದ ಗಿಡಗಳಿಗೆ ಫಸಲು ಬರಲು ಗೊಬ್ಬರವನ್ನ ಕಂಡುಹಿಡಿದವರು ಯಾರು? ಗೊಬ್ಬರವನ್ನ ಹಾಕಿದವರು ಯಾರು? ಆ ಬೆಳೆಯನ್ನ ಬೆಳೆಸಲು ನೀರು ಎಲ್ಲಿಂದ ಬಂತು? ಕೊನೆಗೆ ಒಂದು ಸುಂದರವಾಗಿ ಆಹಾರವಾಗಿ ಹೊಟ್ಟೆಯ ಹಸಿವನ್ನ ತಣಿಸುವ ಅನ್ನವಾಗಿ ನಮ್ಮ ಬದುಕನ್ನ ಉದ್ಧರಿಸಿರುವ, ನಮ್ಮ ದೇಹದ ಚೈತನ್ಯವನ್ನು, ಪ್ರಾಣದ ಶಕ್ತಿಯನ್ನ ತುಂಬಿರುವ ಈ ಅನ್ನವನ್ನ ಮಾಡುವಲ್ಲಿ ಅದೆಷ್ಟು ಮಂದಿಯ ಪರಿಶ್ರಮವಿದೆಯೋ ತಿಳಿಯದು. ನಮಗೆ ಊಟ ಮಾಡಲು ಬಹಳ ಬಹಳ ಸುಲಭ. ಆದರೆ ಅದರ ಹಿಂದಿರುವ ಕತೆ ವ್ಯತೆ ಯಾರಿಗೂ ತಿಳಿದಿಲ್ಲ. ತಿಳಿದುಕೊಳ್ಳುವ ಗೌಜಿಗೂ ಕೂಡ ಹೋಗಲಾರೆವು. ಮೇಲ್ನೋಟಕ್ಕೆ ತಿಳಿದರೂ ಅದು ಅರ್ಥವೂ ಆಗದು. ಪ್ರಕೃತಿಯಿಂದ ಬಹಳಷ್ಟನ್ನು ನಾವು ಪಡ್ಕೊಂಡಿದ್ದೇವೆ, ನೀಡಿದ್ದು ಅತ್ಯಂತ ಅಲ್ಪ. ಹಾಗಾಗಿ ಈ ಭೂಮಿಯ ಮೇಲೆ ಋಣ ಎನ್ನುವಂಥದ್ದು ಸದಾ ಜೀವಂತವಾಗಿರ್ತದೆ. ಅದು ನಮ್ಮ ನಿಮ್ಮೆಲ್ಲರ ದೃಷ್ಟಿಗೆ ಕಾಣಿಸದಂತೆ ನಡೆಯುತ್ತಾ ಇರ್ತದೆ, ನಿರಂತರವಾಗಿರ್ತದೆ. ವಿಶೇಷವಾಗಿ ಈ ಕಗ್ಗದಲ್ಲಿ ಋಣದಿಂದ ಮುಕ್ತವಾಗಲು ಸಾಧ್ಯವೇ ಇಲ್ಲ. ಋಣದ ಲೆಕ್ಕಾಚಾರವನ್ನ ನಾವು ಹಾಕಿದರೂ ನಮಗೆ ಅದು ಅರ್ಥವೂ ಆಗದು. ಹಾಗಾಗಿ ಮಾನ್ಯ ಗುಂಡಪ್ಪನವರು ಅದು ಗುಪ್ತಗಾಮಿನಿಯಾಗಿ ವ್ಯವಹರಿಸುತ್ತದೆ. ಈ ಕಗ್ಗದಲ್ಲಿ ಬಹಳ ಮಾರ್ಮಿಕವಾಗಿ ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಶುಭ ದಿನ. ಆರೋಗ್ಯದ ಬಗ್ಗೆ ನಾವೇ ಕಾಳಜಿಯನ್ನು ವಹಿಸಿಕೊಳ್ಳಬೇಕು. ಆರೋಗ್ಯ ಸೂತ್ರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋಣ. ಕೊರೋನಾ ಮುಕ್ತ ಆರೋಗ್ಯಪೂರ್ಣ ಸಮಾಜವನ್ನ ಕಟ್ಟೋಣ. ನಮಸ್ಕಾರ.